ನಾನು ಹೊರಟ ವಿಚಾರವೇ ಹೇಳು. ನನ್ನ ಸಿದ್ಧತೆಯಾಗಿದೆ. ಯಾಕೆ ಹೀಗೆಲ್ಲ? ಅಮ್ಮ, ದಯಾಮಯನಾದಂತಹ ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು. ನಿನ್ನಲ್ಲಿಯೂ ದಯಾಗುಣಕ್ಕೇನು ಕೊರತೆ ಇಲ್ಲ. ನನ್ನ ಮಾತುಗಳನ್ನು ಪ್ರೀತಿಯಿಂದ ಆಲಿಸಬೇಕು, ದಯೆಯಿಂದ ಪಾಲಿಸಬೇಕೆನ್ನುವ ಹಾಗೆ ಬೇಡಿಕೊಳ್ತಾ ಇದ್ದೇನಮ್ಮ. ಹೇಳು ಮಗನೇ. ಅಮ್ಮ, ಸಿಂಧೂರ ನಗರದ ಸಿಂಹಾಸನಕ್ಕಾಗಿ ನಮಗೂ ಕೌರವರಿಗೂ ಯುದ್ಧ ಆರಂಭವಾಗಿ ಹೌದು 10-12 ದಿವಸಗಳು ಕಳೆದು ಹೋಯಿತು. ಇದುವರೆಗೆ ಸೋಲು ಗೆಲುವಿನ ನಿರ್ಣಯವೇ ಆದದ್ದಿಲ್ಲ. ಕುರುಕುಲ ಪಿತಾಮಹರಾದಂತಹ ಆಚಾರ್ಯ ಭೀಷ್ಮರು 10 ದಿವಸಗಳ ಯುದ್ಧವನ್ನು ಮಾಡಿದರು. ಸರಿ. ಶಿಖಂಡಿಯ ನೆಪದಲ್ಲಿ ಶರತಲ್ಪದಲ್ಲಿ ಪವಡಿಸಿದ ಬಳಿಕ ಮುಂದೇನು ಮಾಡಲಿ ಎನ್ನುವ ಹಾಗೆ ಯೋಚಿಸಿದಂತಹ ಕೌರವೇಶ್ವರ ಉಭಯ ಕುಲ ಬಿಲ್ಲೋಜರಾದಂತಹ ಆಚಾರ್ಯ ದ್ರೋಣರಿಗೆ ಸೇನಾಧಿಪಟ್ಟವನ್ನು ಕಟ್ಟಿದ. ಅವರ ಸೇನಾಧಿಪತಿತ್ವದಲ್ಲಿ 2 ದಿವಸಗಳ ಯುದ್ಧವು ಕಳೆದು ಹೋಯಿತು. ನಿಜ. ಅಲ್ಲಿಯೂ ಸೋಲನ್ನೇ ಅನುಭವಿಸಿದ. ಹಾಗಾಗಿ ಏಕಾಂತವನ್ನು ಸೇರಿ ಚಿಂತಾಕ್ರಾಂತನಾಗಿದ್ದಂತಹ ಕೌರವೇಶ್ವರನ ಬಳಿಗೆ ಆಚಾರ್ಯ ದ್ರೋಣರು ಹೋಗಿ ಧೈರ್ಯೋಕ್ತಿಗಳನ್ನು ಹೇಳಿ ಇಂದಿನ ದಿವಸ ಏನು ಮಾಡಿದ್ದಾರೆ ಗೊತ್ತೇ? ಏನು?
ವಿಕ್ರಮ ತೋರಲು ಪರವತಿ ಜನನಿ ಯಾಕಾದರೂ ಇದನ್ನು ಕೇಳಿ ನಾನು ಬದುಕಿ ಉಳಿದಿದ್ದೇನೋ, ನನ್ನ ಯಾಕೆ ಹೃದಯ ಒಡೆದು ಹೋಗಲಿಲ್ಲ ಎಂಬುದಾಗಿ ಹಾಗೆ ಭಾಸವಾಗುತ್ತಾ ಇದೆ ಕಂದ. ಸರ್ವತಾ ಹಾಗೆ ಹೇಳಬಾರ್ದಮ್ಮ. ಕಂದ, ಅಷ್ಟು ಪ್ರೀತಿಯೋ ಮಗನೇ ಯುದ್ಧರಂಗ ಅಂದ್ರೆ? ಹೌದಮ್ಮ. ಏನು ಕಂದ ಇದು? ಯುದ್ಧರಂಗ ಅಂದ್ರೆ ಆಟದ ಬಯಲು ಪ್ರದೇಶ. ಪ್ರಾಣ ಕಳೆದುಕೊಳ್ಳುವಂತ ವ್ಯವಹಾರಕ್ಕೆ ಕೈ ಇಕ್ಕಿ ಬಿಟ್ಟಿದ್ದೀಯಲ್ಲ. ಯಾರು ಹೇಳಿದ್ದು ಪ್ರಾಣ ಹೋಗ್ತದೆ ಅಂತ? ದೊಡ್ಡ ತಂದೆಯವರು ಆಶೀರ್ವದಿಸಿ ಕಳುಹಿಸಿಕೊಟ್ಟಿದ್ದವಮ್ಮ. ಆದ್ರೆ ಎತ್ತ ತಾಯಿ ಮಗನೇ ನಾನು, ನನ್ನ ಕರುಳ ಕೂಡ ನೀನು. ಎಷ್ಟು ನೋವಾಗುವುದಿಲ್ಲ ನನ್ನ ಮನಸ್ಸುಗಳಿಗೆ ಹೇಳು. ಯಾಕಂದ್ರೆ ಅಲ್ಲಿ ರಚಿಸಿದ ವ್ಯೂಹದಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದನ್ನು ಯೋಚಿಸಬೇಡವೇ ಕಂದ. ಯಾರಿದ್ದಾರಮ್ಮ? ಕರ್ಣಾದಿ ಪಟುಭಟರಲ್ಲಿ ಇದ್ದಾರೆ.